ಸಾವು ಅನ್ನೋದು ಕಹಿ ಸತ್ಯ. ಆದ್ರೆ ಆ ಸಾವಿನಲ್ಲೂ ಮತ್ತೊಬ್ಬರಿಗೆ ಬದುಕು ನೀಡೋದಿದೆಯಲ್ಲ, ಅದು ದೈವತ್ವಕ್ಕೆ ಸಮಾನ. ಕೇರಳದ ಈ ದಂಪತಿ ಮಾಡಿರೋ ಕೆಲ್ಸ ಈಗ ಇಡೀ ದೇಶದ ಕಣ್ಣಾಲಿಗಳನ್ನ ಒದ್ದೆ ಮಾಡಿದೆ. 9 ತಿಂಗಳ ತನ್ನ ಮುದ್ದಾದ ಮಗಳನ್ನ ರಸ್ತೆ ಅಪಘಾತದಲ್ಲಿ ಕಳೆದುಕೊಂಡ ಆ ಪೋಷಕರು ತಮ್ಮ ನೋವನ್ನ ನುಂಗಿ ಮಗಳ ಅಂಗಾಂಗಗಳನ್ನ ದಾನ ಮಾಡಿದ್ರು. ಇವತ್ತು ಆ ಮಗಳ ಯಕೃತ್ತು ಪಡೆದು ಮರುಜೀವ ಪಡೆದ ಮಗು ಇವರ ಮಡಿಲಲ್ಲಿ ಆಟವಾಡ್ತಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಆ ಭಾವನಾತ್ಮಕ ಕ್ಷಣದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. 2025ರ ಫೆಬ್ರವರಿ 5 ಕೊಟ್ಟಾಯಂನ ಎಂಸಿ ರಸ್ತೆಯಲ್ಲಿ ಅಲಿನ್ ಶರೀನ್ ತನ್ನ ಕುಟುಂಬದ ಜೊತೆ ಪ್ರಯಾಣ ಬೆಳೆಸ್ತಿದ್ರು. ಆದ್ರೆ ಪಲ್ಲಂ ಜಂಕ್ಷನ್ ಹತ್ತಿರ ಎದುರಿನಿಂದ ಬಂದ ಕಾರು ಡಿಕ್ಕಿ ಹೊಡೆದು ಮಹಾ ದುರಂತ ಸಂಭವಿಸಿತ್ತು. ಇಡೀ ಕುಟುಂಬ ಬದುಕುಳಿದ್ರೂ 9 ತಿಂಗಳ ಅಲಿನ್ ಮಾತ್ರ ಸಾವು ಬದುಕಿನ ನಡುವೆ ಹೋರಾಡ್ತಿದ್ಲು. ಕೊನೆಗೆ ವೈದ್ಯರು ಮಗು ಬದುಕುಳಿಯೋಡಿಲ್ಲ, ಬ್ರೈನ್ ಡೆಡ್ ಆಗಿದೆ ಅಂದಾಗ ಪೋಷಕರಾದ ಅರುಣ್ ಮತ್ತು ಶೆರಿನ್ ಜಗತ್ತೇ ಕತ್ತಲಾದಂತಾಗಿತ್ತು. ಆದ್ರೆ ಆ ಕ್ಷಣದಲ್ಲೂ ಅವರು ಅತೀ ದೊಡ್ಡ ನಿರ್ಧಾರ ತೆಗೆದುಕೊಂಡ್ರು. ಅದೇ ಮಗಳ ಅಂಗಾಂಗ ದಾನ. ಅಲಿಮ್ನ ಹೃದಯ, ಕಿಡ್ನಿ ಮತ್ತು ಯಕೃತ್ತು 5 ಪುಟ್ಟ ಕಂದಮ್ಮಗಳಿಗೆ ಮರುಜೀವ ನೀಡಿದ್ವು. ಸಾಮಾನ್ಯವಾಗಿ ಅಂಗಾಂಗ ದಾನ ಪಡೆದವರ ಮಾಹಿತಿಯನ್ನ ಯಾರಿಗೂ ಹೇಳೋದಿಲ್ಲ. ಆದ್ರೆ ಅಲಿನ್ ಪೋಷಕರ ಆ ಮಹಾನ್ ತ್ಯಾಗಕ್ಕೆ ಗೌರವ ನೀಡಲು ವೈದ್ಯರು ಆ ಮಗುವನ್ನ ತೋರಿಸಿದ್ದಾರೆ. ತನ್ನ ಮಗಳ ಅಂಗಾಂಗ ಪಡೆದು ಆರೋಗ್ಯವಾಗಿರೋ ಆ ಮಗುವನ್ನ ಎತ್ತಿಕೊಂಡ ಶರೀನ್ ದಂಪತಿ ತಮ್ಮ ಮಗಳೇ ಮರಳಿದಂತೆ ಭಾವಿಸಿ ಕಣ್ಣೀರಿಟ್ಟಿದ್ದಾರೆ. ಅತ್ತ ಮಗುವಿನ ಪೋಷಕರು ಕೂಡ ಅಲಿನ್ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಲಿನ್ ಇಂದು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ 5 ಮಕ್ಕಳ ನಗುವಿನಲ್ಲಿ ಆಕೆ ಇಂದಿಗೂ ಬದುಕಿದ್ದಾಳೆ. ಅಂಗಾಂಗ ದಾನದ ಮಹತ್ವವನ್ನ ಸಾರಿದ ಅಲಿನ್ ಪೋಷಕರಿಗೆ ಒಂದು ಸಲಾಂ ಹೇಳಲೇಬೇಕು. ಈ ಮನಕಲಕುವ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.